ಮಂಗಳೂರು ಹೊರವಲಯದಲ್ಲಿರುವ ಪಿಎ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ಮೇಲೆ ನಗರದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಬಳಿ ತಂಡವೊಂದು ತೀವ್ರ ಹಲ್ಲೆ ನಡೆಸಿದ ಘಟನೆ ಸಂಭವಿಸಿದೆ. ಹಲ್ಲೆಗೊಳಗಾದ ವಿದ್ಯಾರ್ಥಿಯನ್ನ ಮನ್ಸೂರ್ ಎಂದು ಗುರುತಿಸಲಾಗಿದೆ. ಪಿಎ ಕಾಲೇಜಿನಲ್ಲಿ 2ನೇ ವರ್ಷದ ಡಿಪ್ಲೊಮಾ ಕಲಿತಾ ಇದ್ದ ಈತ ಕಾಲೇಜಿನಲ್ಲಿ ಪರೀಕ್ಷೆ ಬರೆದು ಮನೆಗೆ ವಾಪಸ್ ಆಗಲು ನಗರದ ಸರ್ವಿಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ವೇಳೆ ತಂಡವೊಂದು ಮನ್ಸೂರ್ ಮೇಲೆ ದಾಳಿ ನಡೆಸಿದೆ ಎನ್ನಲಾಗಿದೆ. ಇನ್ನು ವಿದ್ಯಾರ್ಥಿಯನ್ನ ಮಂಗಳೂರು ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾಹಿತಿ ಪಡೆದ ವಿದ್ಯಾರ್ಥಿ ಸಂಘಟನೆ ಕ್ಯಾಂಪಸ್ ಫ್ರಂಟ್ ನಿಯೋಗ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಇನ್ನು ವಿದ್ಯಾರ್ಥಿ ಮೇಲಿನ ಹಲ್ಲೆಗೆ ಬಜರಂಗ ದಳ ಕಾರಣ ಎಂದು ಕ್ಯಾಂಪಸ್ ಫ್ರಂಟ್ ಆಫ್ ಆರೋಪಿಸಿದೆ. ಇನ್ನು ತಪ್ಪಿತಸ್ಥ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿ ಸಿಎಫ್ಐ ಜಿಲ್ಲಾಧ್ಯಕ್ಷ ಸಿರಾಜ್ ಮಂಗಳೂರು ನೇತೃತ್ವದಲ್ಲಿ ವೆಲ್ಲಾಕ್ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಯಿತು. ಇನ್ನು ಹಲ್ಲೆ ನಡೆಸಿದವರನ್ನ ಬಂಧನ ಮಾಡುವಂತೆ ಸಂಘಟನೆ ಒತ್ತಾಯಿಸಿತು. ನಗರದ ಪಿಎ ಕಾಲೇಜಿನ ಸೆಕೆಂಡ್ ಇಯರ್ ಡಿಪ್ಲೊಮಾ ಕಲಿಯುತ್ತಿರುವಂತಹ ಮನ್ಸೂರ್ ಎಂಬ ಯುವಕನ ಮೇಲೆ ಇಲ್ಲಿನ ಬಜರಂಗ ದಳದ ಗೂಂಡಾಗಳು ವಿನಾಕಾರಣ ಕೇವಲ ಒಬ್ಬ ಮುಸ್ಲಿಂ ಯುವಕ ಎಂಬ ಕಾರಣಕ್ಕೆ ಬೇಕಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸ್ತಾ ಇದ್ದಾರೆ. ಈ ಒಂದು ಹಲ್ಲೆಯನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸ್ತಾ ಇದೆ. ಏನು ಉಪವಾಸ ಹಿಡಿದಂತಹ ವಿದ್ಯಾರ್ಥಿ ಸೆಕೆಂಡ್ ಇಯರ್ ಡಿಪ್ಲೊಮಾ ಕಲಿಯುತ್ತಿದ್ದು ಪರೀಕ್ಷೆ ಬರೀಲಿಕ್ಕೆ ಎಂದು ಪಿಎ ಕಾಲೇಜಿಗೆ ಹೋಗಿ ಪರೀಕ್ಷೆ ಮುಗಿಸಿ ಮನೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನಗರದ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ಉಡುಪಿ ಬಸ್ ಹೋಗುವಂಥ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿನ ಶೈಲಜ್ ಮತ್ತು ಪವನ್ ಎಂಬಂತಹ 15 ಮಂದಿಯ ಗೂಂಡಾಗಳು ಏಕಾಏಕಿ ರೋಡಿನಿಂದ ಅದೇ ರೀತಿ ಪಂಚಿನಿಂದ ಮಾರಕಾಸ್ತ್ರವನ್ನು ಹಿಡಿದು ಇಲ್ಲಿನ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ. ನಮಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಹೇಳಲಿಕ್ಕೆ ಇರುವಂಥದ್ದು, ವಿದಿನ್ 24 hours ಇಲ್ಲಿನ ಗೂಂಡಾಗಳು ಯಾರು ನಮ್ಮ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅವರನ್ನು ಬಂಧಿಸೇ ಇದ್ದಲ್ಲಿ ಆ ಬಸ್ಸಿನ ಓನರ್ ಯಾರಿದ್ದಾನೆ, ಅಲ್ಲಿನ ಯಾವ ಏಜೆಂಟ್ಸ್ ಇದ್ದಾನೆ, ಅವನ ಬಸ್ಸನ್ನು ಅಡ್ಡಗಟ್ಟಿ ಆ ಬಸ್ಸನ್ನು ಪುಡಿ ಮಾಡಲಿಕ್ಕೆ ಸಹ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಸಾಧ್ಯ ಇದೆ. ನಿಮ್ಮ ಗೂಂಡಾಗಿರಿ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಬೇಡ. ನಮಗೆ ತಾಳ್ಮೆ ಇದೆ. ಜಿಲ್ಲೆಯಲ್ಲಿ ಪುನಃ ಪದೇ ಇಲ್ಲಿನ ಗೂಂಡಾಗಿರಿ ಜಿಲ್ಲೆಯ ವಿದ್ಯಾರ್ಥಿ ಮೇಲೆ ನಡೀತಾ ಇದೆ. ಇದನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸ್ತಾ ಇದೆ. ಇಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ, ಇಲ್ಲಿ ಯಾರು ಗೂಂಡಾಗಿರಿ ಮಾಡಿದ್ದಾರೆ ವಿದ್ಯಾರ್ಥಿಯ ಮೇಲೆ ಈಗಾಗಲೇ ಅವರನ್ನು ಬಂಧಿಸಬೇಕು, FIR ಮಾಡಿ ಅವ್ರನ್ನ ಬಂಧಿಸಿ ಸೂಕ್ತ ಕಾನೂನು ನೀಡಿ ಅವರನ್ನು ಬಂಧಿಸಬೇಕು. ಒಂದು ವೇಳೆ ನೀವು ಇದನ್ನು ನೆಗ್ಲಿಜೆನ್ಸಿ ಮಾಡಿ ಒಂದು ವೇಳೆ ಬಂಧಿಸದೇ ಇದ್ದಲ್ಲಿ ಜಿಲ್ಲೆದಾದ್ಯಂತಹ ಉಗ್ರ ಹೋರಾಟವನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಡೆಸಲಿಕ್ಕಿದೆ. ಆದ್ದರಿಂದ ದಯವಿಟ್ಟು ಈ ವಿಷಯದಲ್ಲಿ ಯಾರು ಕೂಡ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಹಸ್ತಕ್ಷೇಪ ಮಾಡದೆ ಯಾರು ಆರೋಪಿಗಳಿದ್ದಾರೆ ಅವರನ್ನು ಸೂಕ್ತ ಕಾನೂನಾಡಿ FIR ಮಾಡಿ ಅವರನ್ನು ಬಂಧಿಸಬೇಕಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕೇಳಿಕೊಳ್ತಾ ಇದೆ. ಬಂಧಿಸಿ 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 ಗೂಂಡಾಗಳನ್ನು ಬಂಧಿಸಿ 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 ಗೂಂಡಾಗಳನ್ನು ಬಂಧಿಸಿ ಕದಲಲ್ಲ ನಾವು ಕದಲಲ್ಲ ಗೂಂಡಾಗಳನ್ನು ಬಂಧಿಸಿದೆ ಕದಲಲ್ಲ ಬಂಧಿಸಿ ಬಂಧಿಸಿ ಗೂಂಡಾಗಳನ್ನು ಬಂಧಿಸಿ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿದ ಗೂಂಡಾಗಳನ್ನು ಬಂಧಿಸಿ ಮೇಲೆ ಹಲ್ಲೆ ನಡೆಸಿದ ಗೂಂಡಾಗಳನ್ನು ಬಂಧಿಸಿ. ಬೇಕೇ ಬೇಕು ನ್ಯಾಯ,